ಪ್ರಸ್ತುತ ಸಂತೋಷ್ ಪಾಟೀಲ್ ಆತ್ಮಹತ್ಯೆಯನ್ನು ಗಮನಿಸಿಕೊಂಡು 40% ತಗೊಂಡಿದ್ದಾರೆ ಅನ್ನುವ ಕಾರಣವನ್ನು ಇಟ್ಕೊಂಡು ಈಗ ಮಠಮಾನ್ಯಗಳಿಗೂ ಅದನ್ನು ಹತ್ತಿಸುವ ಪ್ರಯತ್ನ ಮಾಡಿದ್ದಾರೆ. ನಮಗೆ ಮಠಕ್ಕೆ ಹಿಂದಿನ ಸರ್ಕಾರ ಘೋಷಣೆ ಮಾಡಿದಂತಹ ಸನ್ನಿವೇಶದಲ್ಲಿ ನಮ್ಮ ಮಠಕ್ಕೆ 50 ಲಕ್ಷ ಬಂದಿದೆ. ನಮ್ಮ ಸಮೀಪವರ್ತಿಗಳಾಗಿರ್ತಕ್ಕಂಥ ಮಾಣಿಲ ಶ್ರೀಧಾಮಕ್ಕೆ ವಿಖ್ಯಾತಾನಂದ ಸ್ವಾಮಿಗಳು ಬಲ್ಲಿಯೊಟ್ಟು, ಆಮೇಲೆ ಕನ್ಯಾಡಿ ಶ್ರೀಗಳು, ಹೀಗೆ ಬೇರೆ ಬೇರೆ ಮಠಗಳಿಗೆ ಹಣ ಬಂದಿದೆ. ಯಾರು ಒಂದು ನಯಾ ಪೈಸೆ ರೂಪಾಯಿಯನ್ನ ಕಮಿಷನ್ ರೂಪದಲ್ಲಿ ಯಾವುದೇ ಹಂತದಲ್ಲಿ ಸರ್ಕಾರದ ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಎನ್ನುವುದನ್ನು ಈ ಮೂಲಕವಾಗಿ ನಾವುಗಳು ತಿಳಿಸ್ಲಿಕ್ಕೆ ಅಪೇಕ್ಷೆ ಮಾಡ್ತೇವೆ. ಇಂತಹ ಸುಳ್ಳು ಸಂದೇಶಗಳನ್ನು ಯಾವುದೇ ಕಾರಣಕ್ಕೆ ನಾವುಗಳು ನಡೆಸಬಾರ್ದು. ಎಲ್ಲೋ ಒಂದು ಘಟನೆಗಳಾಗಿದೆ ಅಂತ ಹೇಳಿ ಈ ಘಟನೆಗಳನ್ನೇ ಎಲ್ಲ ಕಡೆಗೆ ಮೆದ್ದಿಸುವಂತಹ ಪ್ರಯತ್ನ ಆಗುವಂಥದ್ದು ಸುತರಾಮ್ ಇದು ಸರಿಯಲ್ಲ. ಹಾಗಾಗಿ ಸ್ವತಃ ನಾವುಗಳು ಅಂತಹ ಸನ್ನಿವೇಶಗಳನ್ನು ಎದುರಿಸಲಿಲ್ಲ. ಹಾಗಾಗಿ ನಮ್ಮಗಳಿಗೂ ಬಂದಿದೆ, ಸರ್ಕಾರ ಕೊಟ್ಟಿದೆ. ಹಾಗಿರುವುದರಿಂದ ಎಲ್ಲೂ ಕೂಡ ನಯಾ ಪೈಸೆ ನಾವು ಕಮಿಷನ್ ಕೊಟ್ಟಿಲ್ಲ. ಮತ್ತೆ ನಮ್ಮ ಉಳಿದ ಶ್ರೀಗಳು ಯಾರು ಕೂಡ ಒಂದು ನಯಾ ಪೈಸೆ ಕಮಿಷನ್ ಕೊಟ್ಟಿಲ್ಲ. ಹಾಗಿರುವುದರಿಂದ ಇಂತಹ ತಪ್ಪು ಸಂದೇಶವನ್ನು ಸಮಾಜಕ್ಕೆ ರವಾನಿಸಬಾರದು.